ಸೊಲ್ಮೆಲು ನಮ್ಮ ಕುಟ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಒಡಿಪುದ ನೇತ್ರಜ್ಯೋತಿ ಕಾಲೇಜ್ ವಿಡಿಯೋ ಕೇಸ್ ಬಗೆಟ್ ಡಿವೈಎಸ್ಪಿ ಹಂತದ ತನಿಖೆ ಅವನ್ನುಂಡು ಸೌಜನ್ಯ ಕೇಸಡು ಪೋಷಕರು ಪಿರ ತನಿಖೆಗೆ ಒತ್ತಾಯ ಮಲ್ದಿರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ್ ಪಂತೆರ್ ರಡ್ಡನೇ ಸರ್ತಿ ಮುಖ್ಯಮಂತ್ರಿ ಆಯ್ಬೊಕ್ಕ ಅಂಗಾರೆ ಜಿಲ್ಲೆಗೆ ಬೈದೇರ್ ರಡ್ಡನೇ ಸರ್ತಿಗೆ ಮುಖ್ಯಮಂತ್ರಿ ಆಯ್ಬೊಕ್ಕ ಸಿದ್ದರಾಮಯ್ಯರ್ ಸುರೂತ ಸರ್ತಿ ಅಂಗಾರೆ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಗೆ ಬತ್ತೇರ್ ಬಜಪೆದ ವಿಮಾನವಂತನ ತಾಣೋಡರೇನು ಸುದ್ದಿ ಮಾಧ್ಯಮದಕ್ಕೂ ಪಾತಿರ್ಪಾಯರ್ ಒಡಿಪು ನೇತ್ರಜ್ಯೋತಿ ಕಾಲೇಜ್ ವಿಡಿಯೋ ಕೇಸ್ಗೆ ಸಂಬಂಧ ಪಾತಿರ್ದು ಈ ಕೇಸಡು ಪೊಲೀಸರು ಸುಮೋಟೋ ಎಫ್ಐಆರ್ ಪಾಡ್ದಿರು ಡಿವೈಎಸ್ಪಿ ಹಂತದ ತನಿಖೆ ಅವನ್ನುಂಡು ಅವು ಸುರುಕು ನಡಪಡು ಎಸ್ಐಟಿದ್ದ ಪ್ರಶ್ನೆ ಇತ್ತೆ ಮೂಡುಜಿ ರಾಷ್ಟ್ರೀಯ ಮಹಿಳಾ ಆಯೋಗನೆ ಅವಳು ಕೆಮರಾ ದೀತಜರೆಂದು ಪಂತಂಡು ತನಿಖಾ ವರದಿ ಬರಡು ಬೊಕ್ಕ ಪಾತಿರ್ಗ ಜುಲೈ ತಿಂಗೊಲ್ದ ಬಡ್ಸೋಡು ಆಯ್ನ ನಷ್ಟದ ಬಗೆಟ್ ಪಿಂದೊನೆರೆ ಬೈದೆಂದು ಮುಖ್ಯಮಂತ್ರಿ ಪಂಡಿರು ಸುಮೋಟೋ ಪೊಲೀಸ್ನವರು ಎಫ್ಐಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಡಿವೈಎಸ್ಪಿ ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಎಂಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗತ್ತೆ. ಮಕ್ಕಳಾಟಿಗೆ ಆಗಿದ್ರೆ ಕೇಸ್ ರಿಜಿಸ್ಟರ್ ಆಯ್ತಿದ್ದ. ಮಕ್ಕಳಾಟಿಕೆ ಹೋಮ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಕಾಲೇಜು ಹಾಸ್ಟೆಲ್ ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್, ಎಫ್ಐಆರ್ ಇಸ್ ಸಬ್ಮಿಟೆಡ್ ಟು ದಿ ಕೋರ್ಟ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. And investigation is entrusted to DYSP level officer. Enquiry is going on. DYSP level investigation ನಡೀತಾ ಇದೆ ಅಂದಮೇಲೆ ಕ್ವಶನ್ ಉದ್ಭವ ಆಗಲ್ಲ ಅಲ್ವಾ? ಮಾರಲ್ ಪೊಲೀಸು ಯಾರೇ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿಕ್ಕೆ, ಯಾರು ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಆಮೇಲೆ ಟ್ರಬಲ್ ಇರ್ತದೆ, ಆಮೇಲೆ ಚಲೋ ಇರ್ತದೆ. ಬಟ್ ದಿ ಪೊಲೀಸ್ ಪೀಪಲ್, ಐ ಹ್ಯಾವ್ ಟೋಲ್ಡ್ ದಿ ಪೊಲೀಸ್ ಪೀಪಲ್ ಕೆಟಗಾರಿಕಲಿ, ಡೋಂಟ್ ಅಲೋ ಎನಿಬಡಿ. ಅವರು ಕ್ರಮ ತಗೊಂಡಿದ್ದಾರೆ. ಹೌದು, ಡೋಂಟ್ ಅಲೋ ಎನಿಬಡಿ ಟು ಟೇಕ್ ಲಾ ಇನ್ ಟು ದಿಯರ್ ಹ್ಯಾಂಡ್ಸ್. ಕೋರ್ಟ್ನಲ್ಲಿ ಇಟ್ಟಿರ್ತಾರೆ. CBI ಕೊಟ್ಟಿತ್ತು ಅಂತ ಸೌಜನ್ಯ ಕೇಸ್ ಇದೆಯಲ್ಲ, CBI ಕೊಟ್ಟಿತ್ತು. ಈಗ ಅವ್ರ ಪೇರೆಂಟ್ಸು ಅವರೆಲ್ಲ ಬೇರೆಯವರೆಲ್ಲ ಅದನ್ನು ಮರುತರಿಕೆ ಆಗಬೇಕು ಅಂತ, ಅದು ಲೀಗಲ್ಲಾಗಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಮಾಡಿ ನೋಡೋಣ ಏನು ಕ್ರಮ. ಯು ಹ್ಯಾವ್ ಟು ಸಿ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಆ್ಯಸ್ ಎ ಲಾಯರ್ ಹೇಳ್ತಾ ಇದ್ದೀನಿ, ಅಪೀಲ್ ಆಗಬೇಕಾಗುತ್ತೆ ಹೈಕೋರ್ಟಿಗೆ. ಅಪೀಲ್ ಮತ್ತು ಅಲ್ಲಿ ಇವರು ಆಫೀಸರ್ಸ್ ಮೇಲೆ ಲೋಪ ಆಗಿದೆ ಅಂತ ಕೋರ್ಟ್ನವ್ರು ಹೇಳಿದ್ದಾರೆ. ಅದ್ರ ಮೇಲೆ ಏನಾದರೂ ಕೋರ್ಟ್ನವ್ರು ಹೇಳಿದರೆ ಜಡ್ಜ್ಮೆಂಟ್ ಅದ್ರ ಮೇಲೆ ಅಪೀಲ್ ಹೋಗ್ತಾರಲ್ಲ. ಈಗ ಜಡ್ಜ್ಮೆಂಟ್ ನೋಡಿಲ್ಲ ನಾನು ನೋಡಿಲ್ಲ ಜಡ್ಜ್ಮೆಂಟ್, ನಾವು ಓದಿಲ್ಲ. ಬಟ್ ಜಡ್ಜ್ಮೆಂಟ್ ಕಾಪಿ ನನಗೆ ಕೊಟ್ಟಿದ್ದಾರೆ, ತಗೊಬಂದು ನಾನು ಓದ್ತೀನಿ. ಓದಿದ ಮೇಲೆ ಈಗ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಇದ್ದರೆ ಅದನ್ನು ಚಾಲೆಂಜ್ ಮಾಡ್ತಾನೆ ಅಪೀಲ್ ಹಾಕೋದು. ಲೋಯರ್ ಕೋರ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ತಾನೇ ಅಪೀಲ್ ಹಾಕೋದು. ನೋಡಪ್ಪ, ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಬೇರೆ ವ್ಯಕ್ತಿ ವಿರುದ್ಧ ಆಗಲಿ ಅವರು ಅನಗತ್ಯವಾಗಿ ಸುಳ್ಳು ಸುದ್ದಿಗಳನ್ನು ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳಿ. ಟೀಕೆ ಮಾಡಿದ್ರು ನೀವು ಕ್ರಮ ತಗೊಳ್ತಾ ಇದ್ದೀರಿ? ಯಾರು ಟೀಕೆ ಮಾಡಿದ್ರು ಸಹಿತ? ಟೀಕೆ ಮಾಡಿದ್ರೆ ಕ್ರಮ ತಗೊಳ್ಳಲ್ಲ, ಸುಳ್ಳು ಸುದ್ದಿಗಳ ಹಬ್ಬಿಸಿದ್ರು. ಅಲ್ಲ, ಈಗ ಅಂದ್ರೆ ಟೀಕೆ ಅಂದ್ರೆ ನಿಮ್ಮೆಲ್ಲ ಟೀಕೆ ಮಾಡಿದ್ರು, ನಿಮ್ಮ ಫ್ಯಾಮಿಲಿ ಮೇಲೆ ಟೀಕೆ ಮಾಡಿದ್ದಕ್ಕೆ ಅದನ್ನ ಅಂದರೆ ಈ ಟೀಕೆನ ಏನು ಬೇಕಾದ್ರೂ ಹೇಳ್ಬೋದಾ ಫ್ಯಾಮಿಲಿ ಮೇಲೆ? ನಿಮ್ಮ ಫ್ಯಾಮಿಲಿ ಮೇಲೆ ಏನು ಬೇಕಾದ್ರೂ ಹೇಳ್ಬೋದಾ? ಹೇಳಪ್ಪ, ನೀನೇ ಹೇಳು. ಅಲ್ಲಲ್ಲ, ಅದಕ್ಕೇನೆ ಟೀಕೆ ಬೇರೆ, ಆರೋಪ ಬೇರೆ, ಸುಳ್ಳು ಸುದ್ದಿ ಹಬ್ಸೋದು ಬೇರೆ, ಗೊತ್ತಾಯ್ತಾ? ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು ಬೇರೆ. ದಿಸ್ ಆಲ್ ಡಿಫ್ರೆನ್ಸಸ್ ಇಲ್ಲೂ ಇದಕ್ಕೆಲ್ಲ. ಅದು ಕೇಂದ್ರ ಸರ್ಕಾರದ ತೀರ್ಮಾನ ತಗೋಬೇಕು. It is for the government of India to take a decision on that. ಬೇಡ ಅಂತ ಬರೆದು ಸರ್ಕಾರ ಗೊತ್ತಾಯ್ತು. ನಾವು ಬೇಡ ಅಂತ ಹೇಳಿದ್ದೀವಿ, ಕೇಂದ್ರ ಸರ್ಕಾರ. ಬಟ್
ಪರಿಸರ ರಕ್ಷಣೆ ಮಾಡೋದ್ರಲ್ಲಿ ನಾವು ಹಿಂದೆ ಬೀಳಲ್ಲ. ಒಡಿಪು ಜಿಲ್ಲೆದ ಬೈಂದೂರು ಉಪ್ಪುಂದ ಕರ್ಕಿ ಕಳಿಕೈತಲ ಮೀನು ಪತ್ತನ ಓಡ ಮುರ್ಕುದು ನಾಗೇಶ್ ಪನ್ಪನ 21 ವರ್ಷದ ಜವನೆವರಿ ತಿಳಿದೇರ ಬೊಕ್ಕುರಿ ಗಂಭೀರ ಸ್ಥಿತಿಟುಲ್ಲರಂದು ವರದಿ ಆತಂಡ. ಒಡಿಪು ಜಿಲ್ಲೆದ ಬೈಂದೂರು ಉಪ್ಪುಂದದ ಕರ್ಕಿ ಕಳಿಕೈತಲ ಮೀನು ಪತ್ತನ ಓಡ ಮುರ್ಕುದು ನಾಗೇಶ್ ಪನ್ಪನ 21 ವರ್ಷ ಪ್ರಾಯದ ಜವನೆ ತಿಳಿದೇರ ಬೊಕ್ಕುರಿ ಗಂಭೀರ ಸ್ಥಿತಿಟುಲ್ಲೆರ. ಸಚಿನ್ ಪನ್ಪನರ್ನ ಯಜಮಾನಿಕೆದ ಮಾಸ್ತಿ ಮರ್ಲು ಚಿಕ್ಕುಪುದರ್ದ ಓಡ ಸೆರೆ ಹಾಕುನೆಕ್ ತಿಕಲ್ದು ಬುಡ್ದು ಮುರ್ಕುದುಂಡು. ಓಡೋಡು ಒಟ್ಟು 8 ಜನ ಇತ್ತೆರ. ಕೆಲವರು ನೀಂದದು ಬಚಾವಾತೆರ. ಬೈಂದೂರು ತಹಸೀಲ್ದಾರ್ ಶ್ರೀಕಾಂತ್ ಹೆಗಡೆ, ಬೈಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕಾಯ್ಕಿಣಿ, ಬೈಂದೂರು ಪೊಲೀಸ್ ಅಗ್ನಿಶಾಮಕ ದಳ ಕೋಸ್ಟಲ್ ಗಾರ್ಡ್, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಕುಂದಾಪುರದ ಸುಮಲತಾ, ಮುರ್ಕುನ ಬಗೆಟೆ ಡಿಯನ ತಿರಿದಿನ ದಿನೇಶ್ ಖಾರ್ವಿ ಬಕ ಕೂಟ, ಬೈಂದೂರು ನಾಡೋಡ ಮೀನುಗಾರರ ಸಂಘದ ಗುರ್ಕಾರ್ಯರು ಆನಂದ ಖಾರ್ವಿ ಉಪ್ಪುಂದ ಜಾಗೆಗೆ ಪೋದು ಸಂಗತಿನ ಪಿಂದೊಂದೇರ. ಪುತ್ತೂರು ನಗರದ ಸರ್ಕಾರಿ ಆಸ್ಪತ್ರೆದ ಮೇಲುಗು ಮಾಮಲ್ಲ ಮರ ಮಗಡ್ದು ಬೂರ್ನ ಸಂಗತಿ ನಡೆದುತ್ತಿದ್ದ ಜನಸಂಚಾರ ಕಮ್ಮಿ ಎತ್ತಿ ನಡೆದವರ ಮಲ್ಲ ಅಪಾಯ ತತ್ತು ಪೋತುಂಡು. ಪುತ್ತೂರು ನಗರದ ಸರ್ಕಾರಿ ಆಸ್ಪತ್ರೆದ ಮೇಲುಗು ಮಾಮಲ್ಲ ಮರ ಮಗಡ್ದು ಬೂರ್ನ ಸಂಗತಿ ನಡೆದುದಿತ್ತದ ಜನಸಂಚಾರ ಕಮ್ಮಿ ಎತ್ತಿ ನಡೆದವರ ಮಲ್ಲ ಅಪಾಯ ತತ್ತು ಪೋತುಂಡು. ಆಸ್ಪತ್ರೆದ ಆಡಳಿತ ಆಫೀಸ್ ಬೊಕ ಸೆಕ್ಯೂರಿಟಿ ರೂಮ್ ಉಪ್ಪುನ ಕಟೋಣದ ಮಿತ್ ಮುದ್ದಲಿಡ್ದೆ ಮರ ಮಗಡ್ದಂಡು ಮರ ಒಂತೆ ಮಾಲ್ದ ನನೊಂಜಿ ಮೇಕ ಬೂರ್ದುಂಡು ಬಾರಿ ಮಲ್ಲ ಅಪಾಯಗೂ ಸಾಧ್ಯ ಇರತ್ತನಂದು ಆಮೇಟ್ ಡಯಾಲಿಸಿಸ್ ಘಟಕ ಇತ್ತದ ಅವಲು ಪಾಕ ಜನ ಸೀಕದಕ್ಲಿತ್ತೆರ ಮರ ಬುಡ್ದು ಗಂಟೆಗಟ್ಲೆ ಕರೆಂಡಲ ದೆಪ್ಪವನ ಕಾರ್ಯಾಚರಣೆ ನಡಪಂದಿ ನಡೆದವರ ತುರ್ತು ಗಾಡಿಲಿನ ಸೇವೆಗೆ ಅಡ್ಡಿ ಆದಿತ್ತಂಡ. ಆಂಬ್ಯುಲೆನ್ಸ್ ಬೊಕ ಸೀಕದಕ್ಲಿನ ಸಂಚಾರಗೂ ಬದಲು ಮಾರ್ಗದ ವ್ಯವಸ್ಥೆ ಮಲ್ತದಿತ್ತಂಡ. ಒಟ್ಟಿ ಪೊಂಜು ಪೊಲೀಸ್ಗೆ ದುಂಬುದ ಸೈನಿಕವರಿ ಲೈಂಗಿಕ ಉಪದ್ರಕೊರ್ನ ಇಷ್ಟಿತ್ರ ಸಂಗತಿ ಉಳ್ಳಾಲ ತಾಲೂಕುದ ಕುಂಪಲದ ಬಗಂಬಿಲಡ್ ಅಂಗಾರಕಾಂಡೆ ನಡೆತದಂಡ. ಒಟ್ಟಿ ಪೊಂಜು ಪೊಲೀಸ್ಗೆ ದುಂಬುದ ಸೈನಿಕವರಿ ಲೈಂಗಿಕ ಉಪದ್ರಕೊರ್ನ ಇಚಿತ್ರ ಸಂಗತಿ ಉಳ್ಳಾಲ ತಾಲೂಕು ಕುಂಪಲದ ಬಗಂಬಿಲಡ್ ಅಂಗಾರಕಾಂಡೆ ನಡೆತದಂಡ. ಕೊಲ್ಯ ಕಣ್ಣೀರ್ ತೋಟದಯ ಇತ್ತೆ ಕುಂಪಲ ಅಮೃತನಗರುಡು ಬಾಡಿಗೆ ಇಲ್ಲಡುಪುನ 45 ವರ್ಷ ಪ್ರಾಯದ ಪ್ರಶಾಂತ್ ಉಪದ್ರಕೊರ್ನ ಆರೋಪಿಯಾದುಲ್ಲೆ. ಸ್ಟೇಷನ್ ಒಂಜೇತ ಪೊಂಜು ಪೊಲೀಸ್ ಸ್ಕೂಟರ್ಡ್ ಕರ್ತವ್ಯಗೂ ಪೋವಂದಿತ್ತಿನ ಪೊರ್ತುಡು ಅಡ್ಡಪಾಡ್ನ ದುಂಬುದ ಸೈನಿಕೆ ಪ್ರಶಾಂತ್ ಅರನ ಮೇಲುಗ ಕೈಪಾಡ್ದು ಲೈಂಗಿಕ ಉಪದ್ರ ಕೊಡ್ತೆ ಅಂದು ದುಡ್ದೇರ. ಆರು ಬೊಬ್ಬೆ ಪಾಡ್ನಾಗ ಊರ್ದಕ್ಲು ಸೇಡ್ದು ಅಯನ್ ಪತ್ತದು ಉಳ್ಳಾಲ ಪೊಲೀಸರಿಗೆ ಕೊಡ್ತೇರ. ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಪ್ರಶಾಂತನ ಮಿತ್ ಈ ದುಂಬು ಪಾಕ ಜನ ಬೇತೆ ಬೇತೆ ದೂರು ಕೊಡ್ದಿತ್ತದ ಕೇಸುಲು ವಿಚಾರಣೆದ ಹಂತಡುಂಡು. ಕೋಕುದಿಂಜ ಒಂದು ಪೋವಂದಿತ್ತಿನ ಲಾರಿ ಒಂಜಿ ಪತ್ತು ತತದ ಮಾರ್ಗದ ಬರಿಕ ಜಾರ್ದು ಪಲ್ಟಿ ಆಯ್ನ ಸಂಗತಿ ಮಾಣಿ ಕೈತಲ್ದ ಹಳ್ಳೀರ ಪನ್ಪಿನವಲು ಅಂಗಾರೆ ಪುಲ್ಯಕಾಂಡೆ ನಡೆತದಂಡ. ಕೋಕುದಿಂಜ ಒಂದು ಪೋವಂದಿತ್ತಿನ ಲಾರಿ ಒಂಜಿ ಪತ್ತು ತತದ ಮಾರ್ಗದ ಬರಿಕ ಜಾರ್ದಿ ಪಲ್ಟೆಯನ ಸಂಗತಿ ಮಾಣಿ ಕೈತಲ್ದ ಹಳ್ಳೀರ ಪನ್ಪುನವಲು ಅಂಗಾರೆ ಪುಲ್ಯಕಾಂಡೆ ನಡೆತದಂಡ. ಮಾಣಿ ಹಳ್ಳೀರ ಪನ್ಪುನವಲು ಕುಡ್ಲಾರ್ದು ಬೆಂಗಳೂರುದಂಚಿ ಕೋಕುದಿಂಜ ಒಂದು ಪೋವಂದಿತ್ತಿನ 10 ಚಕ್ರದ ಲಾರಿ ಡ್ರೈವರ್ನ 10 ತತದ ಮಗಡ್ದಂಡ. ಲಾರಿ ಡ್ರೈವರ್ ಬಕ ಕ್ಲೀನರ್ಗೆ ಪೆಟ್ಟ ಒಂದೇ ಬಚಾವಾತೆರ. ಬಿಸಿ ರೋಡ್ ಹೊಡ್ದು ಅಡ್ಡ ಹೊಳೆ ಮುಟ್ಟ ರಾಷ್ಟ್ರೀಯ ರಾಜಮಾರ್ಗ 4 ಸಾಲ್ ಕಾಮಗಾರಿ ನಡತೊಂದಿತ್ತದ ಕುದ್ರೆ ಬೊಟ್ಟೊಡ್ದು ಮಾಣಿ ಹಳ್ಳೀರ ಮುಟ್ಟ ಕಾಂಕ್ರೀಟ್ ಮಾರ್ಗ ಆತಂಡ. ಒರಿನ ಭಾಗ ಮಾಣಿ ಮುಟ್ಟ ಮೇಲ್ಸಂಕದ ಕಾಮಗಾರಿ ನಡತೊಂದಿತ್ತದ ಒಂಜೇ ಪುಡೆಟ್ ಗಾಡಿಲಿನ ಸಂಚಾರಗೂ ಇಡೆಮಲ್ತು ಕೊಡ್ತುಂಡು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಂಗಾರೆ ಒಡಿಪು ಜಿಲ್ಲೆಗೆ ಬರ್ತಿನಾರು ಪಡುಬಿದ್ರೆ ಬೀಚ್ ತುಯರ ಚಂಡಮಾರುತೊಡ್ದು ಉಂಡಾಯಿನ ನಷ್ಟದ ಬಗೆಟ್ ತೆರೆಯುಂಡೆರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಂಗಾರೆ ಒಡಿಪು ಜಿಲ್ಲೆಗೆ ಬರ್ತಿನಾರು ಪಡುಬಿದ್ರೆ ಬೀಚ್ ತುಯರ ಚಂಡಮಾರುತೊಡ್ದು ಉಂಡಾಯಿನ ನಷ್ಟದ ಬಗೆಟ್ ತೆರೆಯುಂಡೆರ. ಕಡಲು ಕುರೆದು ಕರೆದು ಪೋಯಿನ ಪಡುಬಿದ್ರೆ ಬೀಚ್
ವಾಚ್ ಟವರ್ ಇಂಟರ್ಲಾಕ್ ತಾರದ ಕಟ್ಟಲು ಕಡಲ್ ಸೇರ್ದಂಡು ಮುಖ್ಯಮಂತ್ರಿಯರ್ನ ಒಟ್ಟಿಗೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಇತ್ತರ ಅಧಿಕಾರಿಲೆಡ್ದು ಮಾಹಿತಿ ದೆತ್ತೊಂದು ಸಿದ್ದರಾಮಯ್ಯರು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಒಡಿಪು ಜಿಲ್ಲೆಡು 98 ಕಿಲೋಮೀಟರ್ ಕಡಲುಂಡು ಕಡಲು ಕುರಿವನೇಕ್ ಶಾಶ್ವತ ಪರಿಹಾರ ಆತಜಿ ಪರ್ಮನೆಂಟ್ ಆಕ್ಷನ್ ಪ್ಲಾನ್ಗೆ ಪಾತಿರ್ದೆ ಬಡ್ಸಬನ್ನಗ ಸೆರೆಲಕ್ಕದ ಕಡಲು ಕುರಿವಂದೇ ಉಪ್ಪುಣೊಂದು ಪಂಡ್ಯರ ಅನೈತಿಕ ಪೊಲೀಸ್ಗಿರಿ ಬಗೆಟ್ ದಯದಾಕ್ಷಿಣ್ಯದಂತೆ ಕ್ರಮದ ತೊನೆಯರೆ ಪೊಲೀಸರಿಗೆ ಸೂಚನೆ ಕೊಟ್ಟನೊಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಅಂಗಾರೆ ಬಜಪೆದ ವಿಮಾನ ಒಂದನ ತಾಣುಡು ಸುದ್ದಿಗಾರರ ಪಾತಿರ್ದು ನೈತಿಕ ಪೊಲೀಸ್ಗಿರಿಯಿಂದ ಪನ್ಪುನ ಬದಲು ಅನೈತಿಕ ಪೊಲೀಸ್ಗಿರಿಯಿಂದ ಪನುಡಾಪುಂಡು ಕಾನೂನು ಕೈಕದೆತ್ತೊಂದು ಪೆಟ್ಟುಪಾಡುನ ಪೋಡಿಗೆ ಪುಟ್ಟವನ ಬೊಕ ದಬ್ಬಾಳಿಕೆ ಸೈಸರೆ ಸಾಧ್ಯ ಇಜ್ಜಿ ಇಂಜಿನೇಟ್ ದಯ ದಾಕ್ಷಿಣ್ಯದಂತೆ ಕ್ರಮದ ತೊನೆರೆ ಪೊಲೀಸರಿಗೆ ಸೂಚನೆ ಕೊಡ್ತುಣೊಂದು ಪಂಡ್ಯರ ಇಂಚಿನ ಸಂಗತಿಲೆಡ್ದು ಬರವು ಕಲ್ಪರೆ ಕುಡ್ಲಗು ಬರೆಯರೆ ಪಿರ ಜಾರೊಂದುಲ್ಲೆರು ಸೀಟಾಯಿನಕ್ಲು ಕಾಲೇಜಿಗೆ ಪೋಯರೆ ಪೋಡಿಗೆ ಅಪ್ಪನೊಂದು ಎನ್ನಡ ಪೋಡಿಗೆ ತೆರಿಪಾದಿರು ಪೋಡಿ ಪಕ್ಷಂದು ಅಕ್ಲಿಗೆ ಪಂಡದು ಕಡಪುಡ್ದೆ ಉದ್ದೇಶ ದೀವೊಂದೇ ಕಾಂಗ್ರೆಸ್ ಸರ್ಕಾರಗೂ ಹಾಳು ಪುದರ ಕನಪುನ ಕೆಲಸಲ ನಡ್ತೊಂದುಂಡು ಮತೀಯವಾದಿಲು ಈ ಕೆಲಸನು ಮಲ್ತೊಂದುಲ್ಲೆರು ಇಂಚಿನ ಕೆಲಸ ಮಲ್ಪುನಕ್ಲೆನ ಗಡಿಪಾರ್ ಮಲ್ಪುವ ಇಂಚಿನ ಕ್ರಿಮಿನಲ್ಲೆಗ್ ಬಿಜೆಪಿ ಬೆರಿಸಾಯ ಕುರೊಂದುಂಡೊಂದು ದೂರಿನ ಆರು ಜಿಲ್ಲೆಡ್ ಶಾಂತಿ ಸಾಮರಸ್ಯ ಬುಡ್ಚ ಅಂದು ಪ್ರಶ್ನೆ ಪಾಡಿಯರು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಮತ್ತು ಈ ಅನೈತಿಕ ಪೊಲೀಸ್ಗಿರಿ ಅಂತಲೇ ಹೇಳಬೇಕಿದೆ ನೈತಿಕನೋ ಅನೈತಿಕನೋ ಬಟ್ ಒಟ್ಟಿನಲ್ಲಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಹಲ್ಲೆ ಮಾಡುವಂಥದ್ದು ಭಯಭೀತಿ ಸೃಷ್ಟಿ ಮಾಡುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಸಹಿಸೋಕ್ಕಾಗೋದಿಲ್ಲ ಸಹಿಸಬಾರ್ದು ಸೊ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಭಾಳ ನಿರ್ದಿಷ್ಟವಾಗಿ ಕಠಿಣವಾದಂಥ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ ಅದರ ಪ್ರಕಾರ ಅವರು ಎಲ್ಲೆಲ್ಲಿ ಈ ಥರದ ಒಂದು ಘಟನೆಗಳಾದಾಗ ಸ್ಪಷ್ಟವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಅವ್ರು ಮಾಡ್ತಾಯಿದ್ದಾರೆ ಅದನ್ನು ಮುಂದುವರಿಸ್ತಾರೆ ಇದಕ್ಕೆ ಯಾವುದೇ ರೀತಿಯ ಸಹನೆ ನಮ್ಮಿಂದ ಇರೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಇದು ಏನಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಈ ಒಂದು ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಈ ಕೋಮುವಾದಿ ಶಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತು ನನಗೆ ನಿನ್ನೆ ಕೆಲವು ಸ್ಟೂಡೆಂಟ್ಸ್ ಸಿಕ್ಕಿದ್ರು ಅವ್ರಿಗೆ ಇಲ್ಲಿ ಅಡ್ಮಿಷನ್ ಆಗಿತ್ತು ಮಂಗಳೂರಿನಲ್ಲಿ ಸರ್ ನಾವು ಅಲ್ಲಿ ಹೋಗಬೇಕಾ ಬೇಡವಾ ನಮ್ಗೆ ಭಯ ಆಗ್ತದೆ ಅಂತ ಹೇಳಿದ್ರು ಅಂದರೆ ಇವತ್ತು ಇಲ್ಲ ಪರವಾಗಿಲ್ಲ ಹೋಗಿ ಏನು ತೊಂದರೆ ಇಲ್ಲ ಯಾವುದೋ ಈ ಸಣ್ಣ ಪುಟ್ಟ ಒಂದೆರಡು ಇನ್ಸಿಡೆಂಟ್ಸ್ ಆಗಿರ್ಬೋದು ಬಟ್ ನೀವು ಭಯ ಪಡಬೇಡಿ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ ಅಂದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಈ ಒಂದು ಕೋಮು ಶಕ್ತಿಗಳಿದಾರಲ್ಲ ಅವರು ಅದನ್ನು ತರ್ತಾ ಇದ್ದಾರೆ ಅದಕ್ಕೋಸ್ಕರ ಇದಕ್ಕೆ ನಾವು ಸಹಿಸಬಾರ್ದು ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಳ್ತಕ್ಕಂಥದ್ದಕ್ಕೆ ಮತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಕೂಡ ಉದ್ದೇಶಪೂರ್ವಕವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಇದೆ ಯಾರು ಈ ಕೋಮು ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಜನ ಇದ್ದಾರಲ್ಲ ಹೌದು ಅವರೆಲ್ಲ ಸೇರ್ಕೊಳ್ತಾರೆ ಅದರಲ್ಲಿ ಅವರೆಲ್ಲರೂ ಕೂಡ ಸೇರ್ಕೊಳ್ತಾರೆ ಯಾರು ಈ ಮತೀಯವಾದಿ ಶಕ್ತಿಗಳಿದೆ ಅವರೆಲ್ಲರೂ ಕೂಡ ಇದರಲ್ಲಿ ಸೇರ್ಕೊಳ್ತಾರೆ ಅದಕ್ಕೆ ಅಂಥ ಒಂದು ವ್ಯಕ್ತಿಗಳ ವಿರುದ್ಧ ಅದರಲ್ಲೂ ಕೂಡ ದುರುದ್ದೇಶದಿಂದ ಈ ಜಿಲ್ಲೆಯ ಹೆಸರನ್ನು ಹಾಳು ಮಾಡೋದಕ್ಕೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ಆಗಬಾರ್ದು ಅಂತ ಉದ್ದೇಶದಿಂದ ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹನೆ ಇರೋದಿಲ್ಲ ಅದು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅವರು ಅದರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ ಅದೆಲ್ಲ ರಚನೆ ಮಾಡಿ ಅದಕ್ಕೆಲ್ಲ ಯಾವ ರೀತಿಯಾಗಿ ಅದು ಕೆಲಸ ಕಾರ್ಯಗಳು ಮಾಡಬೇಕು ಅದು ಅವ್ರ ಮಟ್ಟದಲ್ಲಿ ಅವ್ರು ತಗೊಳ್ತಾ ಇದ್ದಾರೆ ಚೇಂಜಸ್ ಅಂತ ಹೇಳಿದ್ರೆ ನಾವು ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ ನಿಗಾವನ್ನು ವಹಿಸ್ತೀವಿ ಅವ್ರನ್ನ ಗಡಿಪಾರು ಮಾಡ್ತೀವಿ ಅವ್ರು ಇದೇ ರೀತಿ ಅವರು ಯಾರ್ಯಾರು ಈ ಥರ ಕ್ರಮ ತಗೊಳ್ತಾರೆ ಪೊಲೀಸರು ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ಅಂಥ ವ್ಯಕ್ತಿಗಳನ್ನ ಈ ಜಿಲ್ಲೆಯಿಂದ ಹೊರಗೆ ಹಾಕ್ಬಿಡ್ಬೇಕು ಅಷ್ಟೇ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿನ ಅವ್ರಿಗೆ ಏನಂತ ಹೇಳಬೇಕು ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪಕ್ಷ ಅಂತ ಹೇಳ್ಬೇಕು ನಾವು ಯಾಕೆ ಇವರೆಲ್ಲ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ರೆ ನಾವು ಅವರು ಈಗ ಈ ಜಿಲ್ಲೆಯಲ್ಲಿ ಅವರಿಗೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ ಈ ಜಿಲ್ಲೆ ಹೆಸರನ್ನು ಉಳಿಸಬಾರ್ದ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಈ ಜಿಲ್ಲೆಯಲ್ಲಿ ಒಳ್ಳೆ ಸಾಮರಸ್ಯವನ್ನು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಆಗ್ತಕ್ಕಂಥ ಸಹಕಾರ ಕೊಡಬಾರ್ದ ವಾರ್ತಾ ಮಾಣಿಲೈನ ಹಂಜಾ ಮಲಾರ್ಬಕ
ಅನ್ಸಾರ್ ಇನ್ನೋಳಿ ಸಂಪುಲಿತಿನ ಹರೇಕಳ ಗ್ರಾಮದ ಇತಿಹಾಸ ಇಸೇಸತೆ ವೈಭವ ಸಾಧಕರ್ನ ಪೊಲಬು ಸೇಡ್ದುಪ್ಪನ ನಲ್ಮೆಯ ಹರೇಕಲ ಗ್ರಾಮ ಬೂಕದ ಬುಡುಗಡೆ ಕಾರ್ಯಕ್ರಮ ಹರೇಕಲ ಗ್ರಾಮ ಸೌದಡು ನಡೆತಂಡ ವಾರ್ತಾ ಮಾಣಿಲಾಯಿನ ಹಂಸಾ ಮಲಾರ್ ಬೊಕ ಅನ್ಸಾರ್ ಇನ್ನೋಳಿ ಸಂಪುಲಿತಿನ ಹರೇಕಳ ಗ್ರಾಮದ ಇತಿಹಾಸ ಇಸೇಸತೆ ವೈಭವ ಸಾಧಕರ್ನ ಪೊಲಬು ಸೇಡ್ದುಪ್ಪನ ನಲ್ಮೆಯ ಹರೇಕಳ ಗ್ರಾಮ ಬೂಕದ ಬುಡುಗಡೆ ಕಾರ್ಯಕ್ರಮ ಹರೇಕಳ ಗ್ರಾಮ ಸೌದಡು ನಡೆತಂಡ ಪಾವೂರು ಹರೇಕಳ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಬದ್ರುದ್ದೀನ್ ಫರೀದ್ ನಗರ ಸುರೂತ ಪಾತಿರ ಪಂಡ್ಯರ ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪಡೆದಿನ ಹರೇಕಳ ಹಾಜಬ್ಬ ಕಾರ್ಯಕ್ರಮ ಉದಿಪನ ಮಲ್ತಿರ ಹೈನೋದ್ಯಮಿ ಮೈಮುನಾ ರಾಜ್ ಕಮಲ್ ಬೂಕು ಬಿಡುಗಡೆ ಮಲ್ತಿರ ಆಳ್ವಾಸ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜ್ದ ಪ್ರೊಫೆಸರ್ ಡಾಕ್ಟರ್ ಪ್ರವೀಣ್ ರಾಜ್ ಮಲ್ಲಬಿನಿರಾದ ಕಾರ್ಯಕ್ರಮ ಉದ್ದೇಶಿತದ ಪಾತಿರಿಯರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ದುಂಬುದ ಮುಖ್ಯ ಮಾಸ್ಟರ್ ರವೀಂದ್ರ ರೈ ಕಳ್ಳಿಮಾರ್ ಪಾತಿರ್ದು ಒಂಜಿ ಗ್ರಾಮದ ಬೂಕು ಬರಿಪನವು ಸುಲಭದ ಬೇಲೆಯತ್ತು ಜಾತಿ ಧರ್ಮ ರಾಜಕೀಯ ಇಜ್ಜಂದೆ ಮಾತಿರ್ಲ ಒಂಜೇ ಮನಸ್ಸುಡು ಒಟ್ಟು ಸೇರ್ದು ಗ್ರಾಮದ ಬೂಕು ಬಿಡುಗಡೆ ಮಲ್ಪನವು ಮುಲ್ಪದ ಇಸೇಸತೆಂದು ಪಂಡ್ಯರ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿ ಕುಡ್ಲಾ ವಿಶ್ವವಿದ್ಯಾನಿಲಯದ ಜೀವ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಪ್ರೊಫೆಸರ್ ವಸಂತ ನಾಯಕ್ ಕೊಣಾಜೆ ಪೊಲೀಸ್ ಸ್ಟೇಷನ್ದ ಒತ್ತು ಇನ್ಸ್ಪೆಕ್ಟರ್ ಅಶೋಕ್ ಹರೇಕಳ ಪ್ರಕಾಶನದ ಸಲಹೆಗಾರರು ಎಡ್ವರ್ಡ್ ಡಿಸೋಜ ಮುಸ್ತಾಫಾ ಮಲಾರ್ ಪಾವೂರು ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ಮೊಹಮ್ಮದ್ ಅನ್ಸಾರ್ ಪಾಲ್ಗೊಂಡರು. ನಾವು ಈ ರೀತಿಯಾಗಿ ಒಂದು ಪುಸ್ತಕ ಇದು ಮಾಡ್ತೇವೆ, ತಮ್ಮ ಸಹಕಾರ ಬೇಕಂತ ಹೇಳಿದರು. ಆ ಸಂದರ್ಭದಲ್ಲಿ ಅವರು ಮುಕ್ತ ಮನಸ್ಸಿಂದ ಹೇಳಿದರು, ನಿಮಗೆ ಬೇಕಾದಂಥ ನಿಮ್ಮ ಒಟ್ಟಿಗೆ ಬೆನ್ನೆಲುಬಾಗಿ ನಾನು ನಿಲ್ತೇನೆ, ನೀವು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿದ ಕಾರಣ ನಮಗೂ ಧೈರ್ಯ ಸ್ವಲ್ಪ ಜಾಸ್ತಿ ಆಯಿತು. ಯಾಕೆಂದರೆ ಇದನ್ನು ಪ್ರಿಂಟ್ ಮಾಡಲಿಕ್ಕೆ ಕೂಡ ಅಷ್ಟೇ ಹಣ ಬೇಕಾಗ್ತದೆ. ನಂತರ ದಿನಗಳಲ್ಲಿ ಅವರು ನಿರಂತರವಾಗಿ ನಮ್ಮೊಟ್ಟಿಗೆ ನಿಮ್ಮದು ಕಾರ್ಯ ಎಲ್ಲಿಗೆ ಬಂತು ಅಂತ ಹೇಳಿಕೊಂಡು ನಮಗೆ ಒಂದು ದೊಡ್ಡ ಮೊತ್ತವನ್ನು ನಮಗೆ ನೀಡಿಕೊಂಡು ನಮಗೆ ಈ ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ ಈ ಪುಸ್ತಕ ಬಿಡುಗಡೆಗೆ ನಮಗೆ ಕಾರ್ಯಕರ್ತರಾದಂಥ ಮೈಮುನಾ ರಾಜ್ ಕಮಾಲ್ರವರಿಗೆ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ನಮ್ಮ ಒಟ್ಟಿಗೆ ಇರುವಂತಹ ಉದಾಹರಣೆಗೆ ಮೈಮುನಂಥವರಿರಲಿ, ಹಾಜಬನಂಥವರಿರಲಿ, ಇವರೆಲ್ಲ ನೊಬೆಲ್ ಪ್ರೈಸಿಗೆ ಭಾಜನರಾಗಲಿಕ್ಕೆ ನಿಜವಾಗಲೂ ಅವರ ಹತ್ರ ಅಂತಹ ಒಂದು ಸಾಧನೆ ಇದೆ. ಅದು ಹೊರಗಿನ ಜಗತ್ತಿಗೆ ಲೇಖನಿಯ ಮೂಲಕ ಮಾತ್ರವೇ ಗೊತ್ತಾಗ್ತಾ ಇದೆ. ಇಂತಹ ಒಂದು ಒಳ್ಳೆಯ ಒಂದು ಹರೇಕಳ ಗ್ರಾಮದ ಪರಿಚಯವನ್ನು ನಮ್ಮ ಗ್ರಾಮ, ನಮ್ಮ ನೆಲ, ನಮ್ಮ ಜಲವನ್ನು ನಾವು ಪ್ರೀತಿಸಬೇಕು. ನಾನು ದೇರಕಟ್ಟೆ ಸೈಡ್ನಿಂದ ಈಚೆ ಬರುವಾಗ ಹರೇಕಳ ಗ್ರಾಮದ ಉದ್ದಕ್ಕೆ ನಾನು ನೋಡ್ತಾ ಬಂದಿದ್ದೆ. ಎಲ್ಲಿಯೂ ಕೇವಲ ಒಂದೇ ಒಂದು ಕಡೆ ನನಗೆ ಕಸ ಕಂಡಿತ್ತು, ಬೇರೆ ಎಲ್ಲಿ ಕೂಡ ಮಾರ್ಗದ ಬದಿಯಲ್ಲಿ ಕಸ ಕಾಣಲಿಲ್ಲ. ನಂದಿನಿ ಪೇರು ಲೀಟರ್ಗೆ ₹3 ಬೊಕ್ಕ ಕೊಜಪ್ಪುಗು ₹3 ಬೆಲೆ ರದರ್ ಅಂಗಾರ ಹಿಡ್ದು ಹೊಸ ಬೆಲೆ ಜಾರಿಗೆ ಬೈದಂಡ. ನಂದಿನಿ ಪೇರು ಲೀಟರ್ಗೆ ₹3 ಬೊಕ್ಕ ಕೊಜಪ್ಪುಗು ₹3 ಬೆಲೆ ರಾದರ್ ಅಂಗಾರ ಹಿಡ್ದು ಹೊಸ ಬೆಲೆ ಜಾರಿಗೆ ಬರ್ಪನೊಂದು KMF ಪ್ರಕಟಣೆ ತೆರಿಪಾದಂಡ. ಜುಲೈ 21 ಮುಖ್ಯಮಂತ್ರಿಗಳನ ಗೃಹ ಕಚೇರಿ ಕೃಷ್ಣಡ್ ಸಿದ್ದರಾಮಯ್ಯರ್ನ ಗುರ್ಕಾರ್ಮೆಂಟ್ ನಡತಿನ ಸಭೆಟ್ ಪೇಡ್ದ ಬೆಲೆ ಏರಾಯರೆ ನಿರ್ಧಾರ ಮಲ್ದನಂದು KMF ಅಧಿಕಾರುలు ತೆರಿಪಾದಿರು. ನಂದಿನಿ ಉತ್ಪತ್ತಿಲನ ಬೆಲೆಲ ಏರುಂಡು. ಟೋಲ್ಡ್ ಮಿಲ್ಕ್ ₹39 ಇತ್ತಿನವು 42 ಆತಂಡು. ಹೋಮೋಜನೈಸ್ಡ್ 40 ಬದಲು 43 ಆತಂಡು. ಪೆತ್ತದ ಪೇರು ಪಚ್ಚೆ ತೊಟ್ಟಿಗೆ 43 ಇತ್ತ ಬದಲು 40 ಆತಂಡು. ಶುಭಂ ಪೇರಿಗೆ ₹45 ಇತ್ತಂಡು. ಅವು 48 ಎಡ್ತಂಡು. ಕೊಜಪ್ಪುಗು ₹3 ಎಡ್ದು 5 ಆತಂಡು. 200 ಮಿಲಿಲೀಟರ್ ಅಲ್ಲಿಕ್ ₹80 ಇತ್ತನೇಕ್ ₹1 ಎಡ್ದನಂದು KMF ತೆರಿಪಾದಂಡು. ಇತ್ತೆ ಮಾತಾಕ ಡೆಟ್ಲ ನಡತೊಂದುಪ್ಪುನ ತಾಳೆ ಮದ್ದಲೆ ಸಪ್ತಾಹೋಗು ಮಾದರಿ ಅದುಪ್ಪುನಾರು ಪೂರ್ ಶ್ರೀನಿವಾಸ ಭಟ್ರಂದು ಕಟೀಲು ಲಕ್ಷ್ಮೀನಾರಾಯಣ ಅಸ್ರ ನಿರ್ಪಂತಿರ. ಯಕ್ಷಲಹರಿ ಕಿನ್ನಿಗೊಳಿದ ಕರ್ನಾಟಕ ಬ್ಯಾಂಕ್ ತಾಳಮದ್ದಲೆ ಸಪ್ತಾಹ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರ. ಯಕ್ಷಲಹರಿ ಕಿನ್ನಿಗೊಳಿದ 33ನೇ ವರ್ಷದ ಸಂಭ್ರಮ ಚರಿತಂ ಮಹಾತಾನಂ ಕರ್ನಾಟಕ ಬ್ಯಾಂಕ್ ತಾಳಮದ್ದಲೆ ಸಪ್ತಾಹ ಕಿನ್ನಿಗೊಳಿದ ಯುಗಪುರುಷ ಸಭಾಭವನಡು ನಡತೊಂದಿತ್ತದ ಸೋಮವಾರ ಉದಿಪನ ಲೇಸ್ ನಡತಂಡ. ಯಕ್ಷಲಹರಿ ಕಿನ್ನಿಗೊಳಿದ ಗುರ್ಕಾರ್ಯರ ರಘುನಾಥ ಕಾಮತ್ ಕೆಂಚನಕೆರೆ ಎತ್ಕೊಂಡ್ಯರ. ಯುಗ ಪುರುಷದ ಭುವನಾಭಿರಾಮ ಉಡುಪ ಸುರುತ ಪಾತೆರ ಪಂಡ್ಯರ. ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಯರು ತಾಳೆ ಮದ್ದಲೆ ಸಪ್ತಾಹ ಉದಿಪನ ಮಲ್ತಿರ. ಅಸ್ರಣ್ಯರು ಆಶೀರ್ವಚನ ಕೊಡ್ದು 33 ವರ್ಷದ ದುಂಬು ಉದಿಪನ ಮಲ್ತಿನ ಯಕ್ಷಲಹರಿ ಸಂಸ್ಥೆನ ಬುಲೆಪಾಯಿನ ಮಾತ್ರೆಗ್ಲ ಮೆಚ್ಚಿಗೆ ತಿರಿಪಾವೆ ನೆತ್ತ ಸಾಧನೆಡು ಸಿಂಹಪಾಲು ತಾಪಕೆರೆ ಶ್ರೀನಿವಾಸ ಭಟ್ರಿಗೆ ಸಂದೊಡು ತಾಳೆ ಮದ್ದಲೆ ಸಪ್ತಾಹಗೂ ಮಾತ್ರೆಗ್ಲಾರು ಮಾದರಿ ಆದುಲ್ಲೆರುಂದು ಪಂಡ್ಯರು.
ವಿಜಯ ಕಲಾವಿದರು ಕಿನ್ನುಗೊಳಿದ ಗುರ್ಕಾರ್ಯರು ಶರತ್ ಶೆಟ್ಟಿ ಪೂ ಶ್ರೀನಿವಾಸ ಭಟ್ರನ ನೆಂಪುದ ಭಾಷಣ ಮಲ್ತೆರ ಯಕ್ಷಗಾನ ಕಲಾವಿದರ ದುಪ್ಪನ ಸರಪಾಡಿ ಶಂಕರನಾರಾಯಣ ಕಾರಂತರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರ್ಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರ್ಕಾರ್ಮೆದ ಪಾತೆರ ಪಂಡದ ಯಕ್ಷ ಲಹರಿ ಸಂಸ್ಥೆ ಬೊಕ ತಾಳಮದ್ದಲೆ ಸಪ್ತಾಹಗೂ ಮಾತೆರ್ನಲ ಬೆರಿತಾಂಗ್ ಉಪ್ಪಡಂದು ಎಟೆಪು ಬಯಕೇರ ಅನುಗ್ರಹ ಜ್ಯುವೆಲರ್ಸ್ದ ಪೃಥ್ವಿರಾಜ್ ಆಚಾರ್ಯ ಕಿನ್ನಿಗೋಳಿ ಕೆನರಾ ಬ್ಯಾಂಕ್ದ ಮ್ಯಾನೇಜರ್ ಶ್ರೀಮತಿ ಜಿಮ್ನ ಕರ್ನಾಟಕ ಬ್ಯಾಂಕ್ದ ರಾಜೇಶ್ ಎಕ್ಸಲಹರಿದ ಮರ್ಯಾದೆ ಗುರ್ಕಾರ್ಯರು ಶ್ರೀಪತಿ ಭಟ್ ಬೆದ್ರ ಒತ್ತು ಗುರ್ಕಾರ್ಯರು ಪಶುಪತಿ ಶಾಸ್ತ್ರಿ ಪಾಲ್ದಿತ್ತೊಂಡರು ಸುರುತ ದಿನ ಧ್ರುವ ಚರಿತ್ರೆ ತಾಳಮದ್ದಲ ಕೂಟ ಮೂರ್ದು ಬತ್ತಂಡು ಬಹುಶಃ ಇಂತಹ ಕಾಲಮಂಡಲಿ ಕೂಟದಲ್ಲಿ ಬೆರೆತಾಗ ಇಂತಹ ಕೃತಜ್ಞತಾ ಭಾವನೆ ಮನೋಭಾವನೆ ನಮ್ಮಲ್ಲಿ ಬೆಳೀತದೆ. ನಮ್ಮಲ್ಲಿ ನಾವು ಕೃತಜ್ಞರಾಗಬಾರ್ದು, ಕೃತಜ್ಞತೆ ಬೇಕು. ನಮ್ಮದೆಲ್ಲ ಸಂಸ್ಕಾರಗಳನ್ನು ತಿಳಿಯಬೇಕು. ಬಹುಶಃ ಈಗಾಗಲೇ ಪುರುಷೋತ್ತಮ ಮಾಸ ಅಂತ ಹೇಳಿದ್ರು. ಪುರುಷೋತ್ತಮ ಮಾಸದಲ್ಲಿ ದೇವರ ಚಿಂತನೆ ಮಾಡ್ತಾ ಇರಬೇಕಂತ. ದೇವರ ಚಿಂತನೆಗೆ ಪುರಾಣ ಶ್ರವಣ ಅತ್ಯವಶ್ಯ. ಈ ಪುರಾಣವನ್ನು ಖಾಲಿ ಪುರಾಣ ಶ್ರವಣ ಮಾಡಿದರೆ ಕೇಳುವವರಿಲ್ಲ. ಈ ವಿಶೇಷವಾದಂತಹ ಪುರಾಣವನ್ನು ಕಥೆಯ ಮೂಲಕ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ತಾಳಮದ್ದಲೆಯ ಕೂಟದಲ್ಲಿ ಯಕ್ಷಗಾನದ ರೂಪದಲ್ಲಿ ಪ್ರದರ್ಶಿಸಿದಾಗ ಜನ ನಮ್ಮ ಪುರಾಣದ ಕಥೆಯನ್ನು ಅರ್ಥ ಮಾಡುವುದರೊಂದಿಗೆ ತಾವು ನಮ್ಮ ಜೀವನದಲ್ಲಿ ಒಂದು ಶಿಸ್ತುಬದ್ಧವಾಗಿ ನಡೆಯಲಿಕ್ಕೆ ಇದೊಂದು ಉಪಕಾರ ಆಗ್ತದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಮ್ಮ ಟಿವಿಯವರನ್ನು ಮರುಪ್ರಸಾರ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೇನೆ ಮರುಪ್ರಸಾರ. ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಜನ ಮತ್ತೆ ನೋಡಬೇಕು ಅಂತ ಹೇಳಿ ಪ್ರಸಾರ ಮಾಡ್ತಾ ಇದ್ದಾರೆ. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಜನ ಇದನ್ನು ನೋಡಿ ಸಂತೋಷ ಪಡಬೇಕು. ಧಾರ್ಮಿಕವಾಗಿ ಒಳ್ಳೆಯ ವಿಚಾರವನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಅರ್ಥಧಾರಿಗಳ ಮುಖಾಂತರ. ಅದನ್ನು ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ. ಯುಗ ಪುರುಷದ ಒಂದು ಪ್ರೋತ್ಸಾಹ, ಆಸನರ ಆಶೀರ್ವಾದನ ಜೊತೆಗೆ ರಘುನಾಥ ಕಾಮದರ ಒಂದು ಎಲ್ಲರನ್ನು ಹಿಡಿದುಕೊಂಡು ಮಾಡುವ ಒಂದು ಪ್ರೋತ್ಸಾಹಕ್ಕೆ ನಾವೆಲ್ಲ ಸಹಕಾರ ನೀಡುವ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಹೇಳ್ತಾ ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದ ಸೂಚನೆದಂಚ ವಿಮಾನ ಮಗುರ್ನೆಗೆ ಸಂಬಂಧಪಟ್ಟದು ಬಜಪೆದ ಕುಡ್ಲ ವಿಮಾನ ಉಂತನ ತಾಣುಡು ನಕಲು ಕಾರ್ಯಾಚರಣೆ ನಡಪಾದಿರ. ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದ ಸೂಚನೆದಂಚ ವಿಮಾನ ಮಗುರ್ನೆಗೆ ಸಂಬಂಧಪಟ್ಟದು ಬಜಪೆದ ಕುಡ್ಲ ವಿಮಾನ ಉಂತನ ತಾಣುಡು ನಕಲು ಕಾರ್ಯಾಚರಣೆ ನಡೆತಂಡು. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಟ್ಲಮು NDRF ಜಿಲ್ಲಾಡಳಿತ ಆರೋಗ್ಯ ಸೇವೆಲನ ವಿಭಾಗ ಅಗ್ನಿಶಾಮಕ ದಳ SDRF ಬಜಪೆ ಪೊಲೀಸ್ ಸ್ಟೇಷನ್ ಪೊಲೀಸರು ಈ ನಕಲು ಕಾರ್ಯಾಚರಣೆಡು ಪಾಲ್ದಿತ್ತೊಂಡರು. NDRF ಕೂಟಗೂ ಹಿರಿಯ ಅಧಿಕಾರುలు ನಿರ್ದೇಶನ ಕೊರಿಯರು. ರನ್ವೀಡ್ ವಿಮಾನ ಜಾರ್ನಗ ದೆತನೋಡಾಯಿನ ದುಂಬಳತ್ವ ಜಾಗೃತೆಲು ರಾಸಾಯನಿಕ ತೋರುನ ಜನಕ್ಲನ ರಕ್ಷಣೆ ಇಂಚಿತ್ತಿನ ಮಾಹಿತಿ ಕೊರುಂಡು. ವಿಮಾನ ದುರಂತ ನಡಪನಗ ಸೋಡಿಯಂ ಅಸಿಟೇಟ್ ರಾಸಾಯನಿಕ ತೋರುನ ಪೋಡಿಗೆ ಕೈತಲ್ದ ಜನಕ್ಲನ ರಕ್ಷಣೆ ಓವೇರಿ ತಿಡುಬೊಡ್ ಚಾಂದಿನ ಆವಂದಿನಂಚ ದೆತನೋಡಾಯಿನ ಕ್ರಮಕ್ಲೆನ ಬಗೆಟ್ ಜಾಗೃತಿ ಮೂಡಾಂಡು. NDRF 10ನೇ ಬೆಟಾಲಿಯನ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಕಾರ್ಯಾಚರಣೆಗೆ ದುಂಬಾಳುವರ್ತೆ ವಹಿಸ್ತಿದ್ದಾರೆ. ತಾಂತ್ರಿಕ ಬೊಕ್ಕ ಕಾರ್ಯಾಚರಣೆಗೆ ಸಂಬಂಧ ಅಟ್ಟಣೆಲು ವಾರೀತಿ ಉಂಡೊಂದು ಪಿಂದೊನ್ನವು ಈ ಕಾರ್ಯಾಚರಣೆದ ಉದ್ದೇಶ ಅಂದು CISF ಕಮಾಂಡರ್ ಕೃಷ್ಣ ಪ್ರಕಾಶ್ ಪಂಡೇರ್. With the direction of Ministry of Home Affairs, we are conducting this joint mock exercise to check the tactical preparedness and operational preparedness of this airport. The scenario is like that: one flight just crashed from the runway and rammed into the perimeter wall and skidded towards the outside of the Adyapadi village, and the rammed near the one of the school, Adyapadi High School. And the flight was also containing one box of sodium acetate, that is a chemical, and this disaster can be treated as the chemical disaster. You can also call it the CBRN disasters. So all the SOPs were followed. All the agencies like NDRF, SDRF, airport operator, their RFF team, IB, ONGC, MRPL, NMPT and airport CISF team, and all responded very well, and they have acted the task as per the SOP. And finally our BDDS team checked the entire area and nothing suspicious was found, and finally we are calling off this exercise. After that Panchanama from the police. There were total 10 passengers and 2 crew persons in the flights, and along with that there were 5 kg sodium acetate packets. Yes,
and we have got all the support from the district administration, all the teams participating in the exercise, and they were responded very well. And we can also tell that the team of medical facilities and all other teams who is situated at this location are the participating in this exercise, and we are getting cooperation from all the sides. ಸರ್ಕಾರದ ನಿಯಮದಂಚ ಜೂನ್ ಜುಲೈ 2 ತಿಂಗಳು ಬಂದ್ ಆದಿತ್ತಿನ ಗುಂಡಿ ಕಡಲು ಮೀನು ಪತ್ತನ ಬೇಲೆ ಅಂಗಾರೆಡ್ದು ಶುರುವಾತಂಡು ಯಂತ್ರ ಓಡಲು ಕಡಲಿಗೆ ಜೈದ ಸರ್ಕಾರದ ನಿಯಮದಂಚ ವರ್ಷಲ ಜೂನ್ 1 ಜುಲೈ ಅಖೀರ್ಮಿಟ ಗುಂಡಿ ಕಡಲು ಮೀನು ಪತ್ತನ ಬಂದ್ ಆದುಕೊಂಡು ಮೀನ್ಲೆನ ಸಂತಾನ ಉತ್ಪತ್ತಿ ಬೊಕ ಮರಿಯಲುಡು ಮೀನು ಪತ್ತನ ಅಪಾಯದವು ಆಯ್ನೆಡ್ದವರ ವರ್ಷಲ 2 ತಿಂಗಳು ಮೀನು ಪತ್ಯರ ಇಜ್ಜಿ ಇತ್ತೆ ನಿಷೇಧದ ವಾಯಿದೆ ಮುಗಿದಂಡು ಹೊಸ ಮೀನುಗಾರಿಕೆ ವರ್ಷ ಅಂಗಾರೆ ಶುರುವಾತಂಡು ದುಂಬುದ ವರ್ಷದ ಮೀನು ಪತ್ತನ ಕಾಲ ಮುಗಿತದ ರಜಟಿತ್ತನ ಮೀನು ಪತ್ತನಕ್ಲು ಕರಿನ 2 ವಾರಲೆಡು ಓಡಬೊಕ ಬಲರಿ ಪೇರುಬೊಕ ಬೇತೆ ಅಟ್ಟಣಲೆನು ಮಲ್ತೊಂದೆರು ಟ್ರಾಲ್ ಬೋಟು ಮೀನು ಪತ್ತನಕ್ಲು ಪುಲ್ಯ ಕಾಂಡನೆ ಯಂತ್ರ ಓಡೆಲನ ಒಟ್ಟುಗು ಕಡಲಿಗೆ ಜೈತೇರು ದಕ್ಷಿಣ ಕನ್ನಡ ಜಿಲ್ಲೆಡು ಸಾರತ್ತ 670 ಆಜಿ ಉಡುಪಿ ಜಿಲ್ಲೆಡು 2,222 ಉತ್ತರ ಕನ್ನಡ ಜಿಲ್ಲೆಡು ಸಾರತ್ತ 139 ಓಡ ಸೇರ್ದು 5,37 ಯಂತ್ರ ಓಡಲು ಇಲ್ಲ ಟ್ರಾಲ್ ಬೋಟು ಮೀನು ಪತ್ತುನ ಮಾತ್ರ ಶುರುವಾತಂಡು ಪರ್ಸಿನ್ ಬೋಟು ಮೀನು ಪತ್ತುನವು ಆಗಸ್ಟ್ 4 ಬೊಕ್ಕ ಶುರುವಾಯಿರಂಡು ಆನಿ ಸುರುತ್ತ ಶುಕ್ರಾರ ಉರುವ ಮಾರಿಯಮ್ಮ ದೇವಸ್ಥಾನಡು ಸಾಮೂಹಿಕ ಪೂಜೆ ನಡಪಾದು ಪ್ರಸಾದ ಕೊನೋದು ಕಡಲಿಗೆ ಪಾಡ್ನೇಡ್ದು ಬೊಕ್ಕ ಕಡಲದ ಸ್ಥಿತಿಗತಿತು ಒಂದು ಮೀನು ಪತ್ಯರ ಪೋಪಿರಂದು ಕುಡ್ಲದ ಕರ್ನಾಟಕ ಪರ್ಸನ್ ಮೀನುಗಾರರ ಸಂಘದ ಗುರ್ಕಾರ್ಯರು ಶಶಿಕುಮಾರ್ ಬೆಂಗ್ರೆ ಮಾಹಿತಿ ಕೊಡ್ತಾರೆ ಪಳ್ಗುಣಿ ಬೊಕ್ಕ ನೇತ್ರಾವತಿ 2 ಸುದೆಟ್ಲ ಉಳ್ಳಾಲೊಡ್ದು ಕೂಳೂರು ಮುಟ್ಟ ಪೊಯ್ಯೆ ದಿಂಜಿದಿತ್ತದು ಒಂದು ಸರಿಯಾಯಿನ ಮೀನುಗಾರಿಕೆಗೆ ಅಡ್ಡಿ ಉಂಡು ಮಲ್ಪನ ಸಾಧ್ಯತೆ ಉಂಡು ಕುಡ್ಲಗ ಬೇತನೆ ಡ್ರೆಜ್ಜರ್ ದಿದ್ದು ಪೊಯ್ಯೆ ತೆಪ್ಪರೆ ವ್ಯವಸ್ಥೆ ಮಲ್ಪನೊಂದು ಶಶಿಕುಮಾರ್ ಬೆಂಗರೆ ಒತ್ತಾಯ ಮಲ್ದೇರು ಕುಡ್ಲ ತಾಲೂಕುದ ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘ ಕುಡುಪು ಎಂದೆತ 26ನೇ ವರ್ಷದ ಮಹಾಸಭೆ ತಲೆಕೊಡು ಐತಾರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಸಾಮ್ರಾಟ್ ನಹುಶೇಂದ್ರ ಆಟ ಅಟ್ಟಣೆ ಮಲ್ತದಿತ್ತೆರ ಕುಡ್ಲ ತಾಲೂಕುದ ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘ ಕುಡುಪು ಎಂದೆತ 26ನೇ ವರ್ಷದ ಮಹಾಸಭೆ ತಲೆಕೊಡು ಐತಾರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಸಾಮ್ರಾಟ್ ನಹುಶೇಂದ್ರ ಆಟ ಅಟ್ಟಣೆ ಮಲ್ತದಿತ್ತೆರ ದುಂಬತ್ತ ಚೌಕಿ ಪೂಜೆ ನಡಪಾದು ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘದ ಪದಾಧಿಕಾರಿಗಳಿಗೆ ಆಟದ ಅಭಿಮಾನಿಗಳಿಗೆ ಪ್ರಸಾದ ಕುರಿಯರು ಪುತ್ತಿಗೆ ರಘುರಾಮ ಹೊಳ್ಳಬಕ ರಾಮಕೃಷ್ಣ ಮಯ್ಯ ಸಿರಿಬಾಗಿಲು ಭಾಗವತಿಗೆಡು ಸಾಮ್ರಾಟ್ ನಹುಶೇಂದ್ರ ಆಟ ಮೂರ್ದು ಬತ್ತಡು ಊರುದ ಸುತ್ತಮುತ್ತದ ಆಟದ ಅಭಿಮಾನಿಲು ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ನಿರ್ದೇಶಕರ ಕಾರ್ಯತ್ವವನ್ನು ಅಧಿಕಾರಿ ಸೇರಿನಂಚ ಪದಾಧಿಕಾರಿಗಳು ಸಂಘದ ಸದಸ್ಯರು ಆಟ ತುಯ್ಯರು ದೇವಪೀಠವನ್ನು ಏರಿ ಬೇಡ ಮುಕ್ತಿಗೊಳಿಸಿದ್ದೇನೆ. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು